ಕೊಲ್ಲೂರಿನ ಅರಶಿನಗುಂಡಿ ಜಲಪಾತದ ವೀಕ್ಷಣೆಗೆ ತೆರಳಿ ಕಾಲು ಜಾರಿ ಬಿದ್ದು ನೀರು ಪಾಲಾಗಿದ್ದಂತಹ ಭದ್ರಾವತಿ ಮೂಲದ ಶರತ್ ಶವ ಕೊನೆಗೂ ಪತ್ತೆಯಾಗಿದೆ. ಈತನ ಶವ ಅರಶಿನಗುಂಡಿ ಜಲಪಾತದಿಂದ 200 ಮೀಟರ್ ಕೆಳಗಡೆ ಪತ್ತೆ ಹಚ್ಚಲಾಗಿದೆ. ಬಂಡೆಕಲ್ಲಿನ ಒಳಗಡೆ ಸಿಲುಕಿಕೊಂಡಿದ್ದ ಶರತ್ ಮೃತದೇಹವನ್ನ ಕೊಲ್ಲೂರು ಪೊಲೀಸರು, ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರ ಕಾರ್ಯಾಚರಣೆಯ ಬಳಿಕ ಪತ್ತೆ ಹಚ್ಚಲಾಗಿದೆ. ಜುಲೈ 23ರಂದು ಅರಶಿನಗುಂಡಿ ಜಲಪಾತದ ವೀಕ್ಷಣೆ ಮಾಡಲು ಸ್ನೇಹಿತನ ಜೊತೆಗೆ ಶರತ್ ಹೋಗಿದ್ರು. ಈ ವೇಳೆ ಹಿಂಭಾಗದಿಂದ ಸ್ನೇಹಿತ ವಿಡಿಯೋ ಮಾಡ್ತಾ ಇದ್ರೆ ಮುಂಭಾಗದಲ್ಲಿದ್ದಂತಹ ಶರತ್ ಕಾಲು ಜಾರಿ ಬಿದ್ದಿದ್ದ. ಇದು ವಿಡಿಯೋದಲ್ಲಿ ಸರಿಯಾಗಿತ್ತು. ಬಳಿಕ 7 ದಿನಗಳ ಬಳಿಕ ಇದೀಗ ಶವವನ್ನ ನೀರಿನಿಂದ ಹೊರಕ್ಕೆ ತೆಗೆಯಲಾಗಿದೆ. ಸತತ 7 ದಿನಗಳಿಂದ ಖ್ಯಾತ ಈಜುಗಾರ ಈಶ್ವರ ಮಲ್ಪೆ ತಂಡ, ಅಗ್ನಿಶಾಮಕ ದಳ, ಪೊಲೀಸ್ ಇಲಾಖೆ, ಕೋತಿರಾಜ್ ಮತ್ತು ತಂಡ ಸ್ಥಳೀಯರ ಸಹಕಾರದಿಂದ ಈತನ ಮೃತದೇಹಕ್ಕಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಪ್ರಮೋದ್, ಯಾವ ರೀತಿ ಕಾರ್ಯಾಚರಣೆ ನಡೆಯಿತು, ಇದರ ಅಪ್ಡೇಟ್ಸ್ ಏನಿದೆ ಪ್ರಮೋದ್? ಅಂಜನ್, ಉಡುಪಿ ಜಿಲ್ಲೆಯ ಕೊಲ್ಲೂರಿನ ಅರಿಶಿನಗುಂಡಿ ಜಲಪಾತದಲ್ಲಿ ಶರತ್ ಕಾಲು ಜಾರಿ ನಾಪತ್ತೆಯಾಗಿತ್ತು. ಸುಮಾರು ಸತತ 7 ದಿನಗಳ ನಂತರ ಇವತ್ತು ಅವರ ಪತ್ತೆಕಾರಿಯಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಇವರು ಭದ್ರಾವತಿ ಮೂಲದ ಇವರು ಸ್ನೇಹಿತರ ಜೊತೆಗೆ ಉಡುಪಿಯ ಕೊಲ್ಲೂರಿಗೆ ಆಗಮಿಸಿ ಅಲ್ಲಿ ದೇವರ ದರ್ಶನ ಮಾಡಿದ ನಂತರ ಈ ಒಂದು ಅರಶಿನಗುಂಡಿ ಜಲಪಾತಕ್ಕೆ ಹೋಗಿದ್ರು. ಅಲ್ಲಿ ಕಾಲು ಜಾರಿ ನಾಪತ್ತೆ ಆಗಿದ್ರು. ಅದನಂತರ ಈಶ್ವರ್ ಮಲ್ಪೆ ತಂಡ ಇರಬಹುದು, ಅಗ್ನಿಶಾಮಕ ದಳ, ಪೊಲೀಸ್ ಮತ್ತು ಕೋತಿರಾಜ್ ಇವರ ತಂಡ ಕೂಡ ಸಾಕಷ್ಟು ಹುಡುಕಾಟ ನಡೆಸಿತ್ತು. ಆದ್ರೆ ಇವತ್ತು ಸುಮಾರು ಅವರು ಕಾರು ಜಾರಿ ಬಿದ್ದಂತ ಸುಮಾರು 200 ಮೀಟರ್ ದೂರದಲ್ಲಿ ಅವರ ಶವ ಪತ್ತೆಯಾಗಿದೆ ಎಂಬ ಒಂದು ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ಸತತವಾಗಿ ಸುರಿಯುತ್ತಿದ್ದಂತಹ ಮಳೆಯಿಂದಾಗಿ ಅಲ್ಲಿಯ ಭಾಗದ ನದಿಗಳು ಉಕ್ಕಿ ಹರಿಯುತ್ತಿತ್ತು. ಅದೇ ರೀತಿಯಲ್ಲಿ ಈ ಒಂದು ಜಲಪಾತ ಎಲ್ಲಿ ಕೂಡ ನೀರಿನ ಮಟ್ಟ ಏರಿಕೆ ಆಗಿರುವುದರಿಂದ ಅವರ ಹುಡುಕಾಟ ಕಷ್ಟ ಆಗಿತ್ತು. ಆದ್ರೆ ಇವತ್ತು ನೀರಿನ ಇಳಿತಗೊಂಡಿದ್ದು ಮತ್ತೆ ಕೆಂಪು ಬಣ್ಣಕ್ಕೆ ತಿರುಗಿದಂತ ನೀರು ಹರಿಯುತ್ತಿರುವ ಸಂದರ್ಭದಲ್ಲಿ ಈಗ ಸ್ವಚ್ಛತೆಗೊಂಡಿದೆ. ಈ ಸಂದರ್ಭದಲ್ಲಿ ಹುಡುಕಾಟುವ ಸಂದರ್ಭದಲ್ಲಿ ಇವರ ಶವ ಪತ್ತೆಯಾಗಿದೆ. ಆದ್ರೆ ಈ ಶವದ ಗುರುತನ್ನು ಮನೆಯವರೀಗ ಮಾಡಬೇಕಾಗಿದೆ. ತದನಂತರ ಅಲ್ಲಿಂದ ನೇರವಾಗಿ ಸುಮಾರು 6-7 ಕಿಲೋಮೀಟರ್ ದೂರದಲ್ಲಿ ಜಲಪಾತ ಇರೋದ್ರಿಂದ ಅಲ್ಲಿಂದ ಕಾಲ್ನಡಿಗೆಯಲ್ಲೇ ಕೆಳಗೆ ತರಬೇಕು. ತದನಂತರ ಬೈಂದೂರಿನ ಸರ್ಕಾರಿ ಆಸ್ಪತ್ರೆಯ ಶವಗಾರಕ್ಕೆ ತರಲಾಗ್ತದೆ. ಮನೆಯವರು ಈಗಾಗಲೇ ಅಲ್ಲೇ ಇರುವುದರಿಂದ ಅವರ ಗುರುತು ಪರಿಚಯ ಮಾಡಿದ ನಂತರ ಇದರ ಶವ ಪರೀಕ್ಷೆ ಆಗ್ಬೇಕು. ತದನಂತರ ಮನೆಯವರಿಗೆ ಹಸ್ತಾಂತರಿಸುವ ಕಾರ್ಯ ಆಗ್ತದೆ ಅಂತ ಹೇಳುವ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಅಂಜನ್, ಓಕೆ ಪ್ರಮೋದ್, ಏನು ಅಂತ ಹೇಳಿದ್ರೆ ಇದು ಅರಶಿನಗುಂಡಿ ಜಲಪಾತದಲ್ಲಿ ಏನು ಘಟನೆ ಆಗಿದೆ, ಸೊ ಇದು ಪ್ರಥಮ ಬಾರಿ ಆಗಿರುವಂತದ್ದು. ಇದಕ್ಕಿಂತ ಮುಂಚೆ ಏನಾದ್ರು ಆಗಿತ್ತಾ ಅನ್ನುವಂಥದ್ದು ಏನಾದ್ರು ಮಾಹಿತಿ ಇದೆಯಾ ಪ್ರಮೋದ್? ಅಂಜನ್, ಈ ಒಂದು ಅರಶಿನಗುಂಡಿ ಜಲಪಾತ ಸುಮಾರು 7-8 ಕಿಲೋಮೀಟರ್ ಎತ್ತರದ ಪ್ರದೇಶದಲ್ಲಿರುವಂತಹ ಜಲಪಾತ. ಈ ಭಾಗಕ್ಕೆ ಕಡಿಮೆ ಪ್ರವಾಸಿಗರು ಹೋಗ್ತಾರೆ. ನಂತರ ಪ್ರವಾಸಿಗರು ಹೋಗುವ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಆ ಒಂದು ಜಲಪಾತ ಪಾಚಿ ಹಿಡಿದ್ರಿಂದ ಜಾರ್ತದೆ. ಆದ್ರಿಂದ ಸ್ಥಳೀಯರು ಆ ಒಂದು ಜಲಪಾತಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಇವರು ಕೊಲ್ಲೂರಿಗೆ ಆಗಮಿಸಿದ ಶರತ್ ಮತ್ತೆ ಸ್ನೇಹಿತರು ಬೇರೆ ಮಾರ್ಗವಾಗಿ ಈ ಒಂದು ಜಲಪಾತಕ್ಕೆ ಹೋಗಿದ್ದಾರೆ. ಸುಮಾರು 6-7 ಕಿಲೋಮೀಟರ್ ನಡೆದುಕೊಂಡೇ ಹೋಗ್ಬೇಕು ಈ ಒಂದು ಜಲಪಾತಕ್ಕೆ. ಅಲ್ಲಿ ಸಾಕಷ್ಟು ಪಾಚಿ ಹಿಡಿದ್ರಿಂದ ಕಾಲ್ಜಾರಿ ಶರತ್ ನೀರಿಗೆ ಬಿದ್ದಿದ್ರು. ಈ ಸಂದರ್ಭದಲ್ಲಿ ಆ ಸ್ನೇಹಿತ ವಿಡಿಯೋ ಶೂಟಿಂಗ್ ಮಾಡ್ತಿದ್ರು. ಇದೊಂದು ಸಂದರ್ಭದಲ್ಲಿ ಇವರು ಆ ಒಂದು ಜಲಪಾತಕ್ಕೆ ಹೋಗಿರುವುದೇ ಸ್ಥಳೀಯರಿಗೆ ಗೊತ್ತಿರೋದಿಲ್ಲ. ಮತ್ತೆ ಈ ಒಂದು ಜಲಪಾತಕ್ಕೆ ಯಾರು ಕೂಡ ಹೆಚ್ಚಿನ ಪ್ರವಾಸಿಗರು ಹೋಗುವಂತದ್ದು ಕಡಿಮೆ, ಈ ಸಂದರ್ಭದಲ್ಲಿ ಹೋಗುವಂತದ್ದು ಕಡಿಮೆ. ಆದ್ರಿಂದ ಇವರು ಅಲ್ಲಿ ಹೋಗಿದ್ದಾರೆ. ಈ ಒಂದು ಘಟನೆ ನಡೆದಿದೆ. ಸ್ಥಳೀಯ ಜನರಿಗೆ ಮಾಹಿತಿ ಇಲ್ಲದೆ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬೋದು. ಓಕೆ ಪ್ರಮೋದ್, ಏನು ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಪ್ರವಾಸಿಗರು ಬರಬಹುದು, ಅನಾಹುತಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ಬೋದು. ಯಾಕಂತ ಹೇಳಿದ್ರೆ ಇದೊಂದು ಅನಾಹುತ ಆಗಿರೋದ್ರಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುತ್ತೆ ಈ ಒಂದು ಘಟನೆಯಿಂದ. ಮುಂದಿನ ದಿನಗಳಲ್ಲಿ ಅಲ್ಲಿ ಬರುವಂತಹ ಪ್ರವಾಸಿಗರಾಗಿರ್ಬೋದು, ಅವರಿಗೆ ಯಾವ ರೀತಿಯ ಭದ್ರತೆಯನ್ನ ಕೊಡ್ತಾರೆ, ಯಾವ ರೀತಿಯ ಜಾಗೃತಿಯನ್ನು ವಹಿಸ್ತಾರೆ ಅನ್ನುವಂಥದ್ದು ಏನಾದ್ರೂ ಇದೆಯಾ, ಮಾಹಿತಿ ಕೊಟ್ಟಿದೆಯಾ ಜಿಲ್ಲಾಡಳಿತ? ಅಂಜನ್, ಖಂಡಿತವಾಗಿ ಈ ಒಂದು ಘಟನೆ ನಡೆದಿದೆ. ತದನಂತರ ಅಲ್ಲಿಯ ಅರಣ್ಯ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಜಲಪಾತಕ್ಕೆ ಹೋಗುವ ಪ್ರವಾಸಿಗರಿಗೆ ನಿರ್ಬಂಧವನ್ನು ಕೂಡ ಏರಿಕೆಯನ್ನು ಮಾಡಿದ್ದಾರೆ, ನಿರ್ಬಂಧ ನೀಡಲಾಗಿದೆ. ಅದರ ನಂತರ ಇಲ್ಲಿ ಆ ಜಲಪಾತಕ್ಕೆ ಹೋಗಬಾರ್ದು ಎಂಬ ಒಂದು ಬೋರ್ಡ್ ಅನ್ನು ಕೂಡ ಹಾಕುವಂತಹದ್ದು
ಸ್ಥಳೀಯರ ಆಗ್ರಹ ಇತ್ತು. ಇದಕ್ಕೂ ಕೂಡ ಹಾಕುವಂತದ್ದು ಆಗ್ತದೆ. ಮತ್ತೆ ಈ ಒಂದು ಜಲಪಾತಕ್ಕೆ ಈ ಸಂದರ್ಭದಲ್ಲಿ ಯಾರಿಗೆ ಹೋಗ್ಲಿಕ್ಕೆ ಬಿಡ್ತಲ್ಲ, ಅರಣ್ಯಾಧಿಕಾರಿಗಳು ಮೊನ್ನೆ ಕೂಡ ನಮ್ಗೆ ಗಮನಕ್ಕೆ ಬಂದಿಲ್ಲ ಎಂಬ ಒಂದು ಮಾತನ್ನು ಕೂಡ ಹೇಳಿದ್ರು. ಆದ್ರಿಂದ ಈ ಒಂದು ಜಲಪಾತಕ್ಕೆ ಯಾವುದೇ ಒಂದು ಪ್ರವಾಸಿಗರಿಗೆ ಹೋಗುವಂತದ್ದು ನಿರ್ಬಂಧ ಹೇರಲಾಗಿದೆ. ಮತ್ತೆ ಜಲಪಾತಗಳಲ್ಲಿ ಹೋಗಿ ವಿಡಿಯೋ ಸೆಲ್ಫಿಗಳನ್ನು ತೆಗೆಯುವಂತವರ ಮೇಲೆ ಕ್ರಮ ಕೈಗೊಳ್ತೇವೆ ಎಂಬ ಒಂದು ಮಾತು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬರ್ತಾ ಇತ್ತು. ಒಟ್ಟಾರೆಯಾಗಿ ಈ ಒಂದು ಉಡುಪಿ ಜಿಲ್ಲೆಯಲ್ಲಿರುವಂತಹ ಜಲಪಾತಗಳಿರ್ಬೋದು, ಬೀಚ್ಗಳಿರ್ಬೋದು, ಇಲ್ಲಿ ಪ್ರವಾಸಿಗರು ಬರುವಂತದ್ದು, ಪ್ರವಾಸಿಗರ ಮೋಜು ಮಸ್ತಿಗೆ ತಡೆಯನ್ನು ಕೂಡ ಮಾಡಲಾಗಿದೆ ಅಂತ ಹೇಳ್ಬೋದು. ಅಂಜನ್, ಓಕೆ ಪ್ರಮೋದ್, ಏನು ಅಂತ ಹೇಳಿದ್ರೆ ಸತತ 7 ದಿನಗಳ ಬಳಿಕ ಶರತ್, ಭದ್ರಾವತಿ ಮೂಲದ ಹುಡುಗ ಏನಿದ್ದಾನೆ ಶರತ್ ಯುವಕ, ಸೊ ಅವನ ಮೃತದೇಹ ಸಿಕ್ಕಿರುವಂತದ್ದು, ಯಾವ ರೀತಿ ಕಾರ್ಯಾಚರಣೆಗಳು ನಡೆಯಿತು, ಯಾವ ರೀತಿಯ ಸವಾಲುಗಳನ್ನ ನಮ್ಮ ರಕ್ಷಣಾ ತಂಡದವರು ಎದುರಿಸಿದ್ರು ಅನ್ನುವಂಥದ್ದು? ಖಂಡಿತವಾಗಿಯೂ ಉಡುಪಿಯ ಈಜು ಮುಳುಗು ತಜ್ಞರಾದ ಈಶ್ವರ್ ತಂಡ ಇರ್ಬೋದು, ಮತ್ತೆ ಹಾಗೆ ಕೋತಿರಾಜ್ ತಂಡ ಇರ್ಬೋದು, ಮತ್ತೆ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಈ ಒಂದು ಸಂದರ್ಭದಲ್ಲಿ ಹುಡುಕಾಟ ಮಾಡುವಂತ ಕೆಲಸ ಆಗ್ತಿತ್ತು. ಅಂದ್ರೆ ಈ ಒಂದು ಸುಮಾರು ಎತ್ತರದ ಪ್ರದೇಶದಲ್ಲಿರುವ ಜಲಪಾತ ಆಗಿರೋದ್ರಿಂದ ಅಲ್ಲಿಗೆ ಹೋಗುವಂತದ್ದು ಕೂಡ ಕಷ್ಟಕರ ಆಗಿತ್ತು. ಮತ್ತೆ ಈ ಒಂದು ಭಾಗದಲ್ಲಿ ಸಾಕಷ್ಟು ನೀರಿನ ಹರಿವು ಹೆಚ್ಚಿರುವುದರಿಂದ ಮತ್ತೆ ಪಾಚಿ ತುಂಬಿ ಇರುವುದರಿಂದ ಕಾಲ್ ಜಾರುವಂತದ್ದು ಸಂದರ್ಭ ಕೂಡ ಆಗಿದೆ. ಆದ್ರಿಂದ ಹುಡುಕಾಟ ಸಾಕಷ್ಟು ಈ ಒಂದು ತಡೆ ಉಂಟು ಮಾಡ್ತಾ ಇತ್ತು. ಆದ್ರೆ ಸ್ಥಳೀಯರು ಮತ್ತು ಪೊಲೀಸರು ಎಲ್ಲರೂ ಸೇರಿ ಇವತ್ತು ನೀರಿನ ವೇಗ ಕಡಿಮೆ ಆಗ್ತಿತ್ತು. ಆ ಸಂದರ್ಭದಲ್ಲಿ ಹುಡುಕಾಟ ಮಾಡುವಾಗ ಇವರ ಶವ ಪತ್ತೆಯಾಗಿದೆ. ಈಗ ಶವವನ್ನು ಕೂಡ ಪತ್ತೆ ಹಚ್ಚಿ ಮುಂದೆ ಉಡುಪಿ ಬೈಂದೂರಿನ ಶವಗಾರಕ್ಕೆ ತರಲಾಗ್ತದೆ ಅಂತ ಹೇಳ್ಬೋದು. ಅಂಜನ್, ಎಸ್, ಧನ್ಯವಾದಗಳು ಮಾಹಿತಿಗಾಗಿ. ಎಸ್, ಇದು ಅರಶಿನಗುಂಡಿಯ ಜಲಪಾತದಲ್ಲಿ ಏನು ಶರತ್ ಮೃತದೇಹ ಸಿಕ್ಕಿದೆ, ಅದರ ಬಗ್ಗೆ ನಮ್ಮ ಉಡುಪಿಯ ಪ್ರತಿನಿಧಿ ಪ್ರಮೋದ್ ಅವರು ಕೊಟ್ಟಿರುವಂತಹ ಮಾಹಿತಿ. ಮಳೆಗಾಲದಂತಹ ಸಂದರ್ಭದಲ್ಲಿ ಪ್ರವಾಸಿಗರು ಯಾರೆಲ್ಲ ಇದಕ್ಕೆ ಫಾಲ್ಸ್ಗಳಿಗೆಲ್ಲ ಭೇಟಿ ನೀಡ್ತಾರೆ, ಸೊ ಅಂಥ ಸಂದರ್ಭಗಳಲ್ಲಿ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗುತ್ತೆ. ಸೊ ಇಲ್ಲದೆ ಹೋದರೆ ಇಂತಹ ಅನಾಹುತಗಳಿಗೆ ಎಡೆ ಮಾಡಿಕೊಡುತ್ತೆ. ಯಾರೇ ಪ್ರವಾಸಿಗರು ಕೂಡ ಫಾಲ್ಸಿಗೆ ಆಗಿರ್ಬೋದು, ನದಿ ಪ್ರದೇಶಗಳಿಗೆ ಆಗಿರ್ಬೋದು ಭೇಟಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ರಕ್ಷಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ, ಯಾವ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಪ್ರವಾಸಿಗರು, ಅದು ಕೂಡ ಸ್ಪೆಷಲಿ ಮಳೆಗಾಲದ ಟೈಮ್ನಲ್ಲಿ ಜಾಗ್ರತೆಯನ್ನು ವಹಿಸಿಕೊಳ್ಳುವುದು ಉತ್ತಮ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಖಂಡಿತವಾಗ್ಲೂ ಅರ್ಥ ಮಾಡಿಕೊಳ್ಬೇಕು. ಯಾಕಂತ ಹೇಳಿದರೆ ಬರೋಬ್ಬರಿ 23ನೇ ತಾರೀಕಿಗೆ ಆತ ನಾಪತ್ತೆಯಾಗಿದ್ದರೆ ಸಿಕ್ಕಿರುವಂಥದ್ದು ಬರೋಬ್ಬರಿ 7 ದಿನಗಳ ಬಳಿಕ. ಸೊ ಈ ಒಂದು ನಿಟ್ಟಿನಲ್ಲಿ ಪ್ರವಾಸಿಗರು ಜಾಗ್ರತೆಯನ್ನು ವಹಿಸ್ಕೊಳ್ಳಿ. ಪ್ರವಾಸಿಗರು ಮಾತ್ರ ಅಲ್ಲ, ಸ್ಥಳೀಯ ನಿವಾಸಿಗಳು ಕೂಡ ಆಗಿರ್ಬೋದು. ಪ್ರಾಣ ಅಂತ ಹೇಳಿದರೆ ಅದು ಕೂಡ ಪ್ರಾಣವೇ, ಅದು ಸುಮ್ಮನೆ ಬರೋದಿಲ್ಲ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಪ್ರವಾಸಿಗರು, ಸ್ಥಳೀಯರು, ಮಕ್ಕಳು ಎಲ್ಲರೂ ಕೂಡ ಜಾಗ್ರತೆಯನ್ನು ವಹಿಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಒಂದು ಕಳಕಳಿಯ ವಿನಂತಿ ಅಂತಲೇ ಹೇಳ್ತೀವಿ ನಾವು ನಮ್ಮ ಕಡೆಯಿಂದ, ಎಸ್ಪೆಷಲಾಗಿ ನಮ್ಮ ಕುಡ್ಲ ವಾಹಿನಿಯ ಕಡೆಯಿಂದ.